ತುಮಕೂರು ಸ್ಮಾರ್ಟ್ ಸಿಟಿ ವ್ಯಾಪ್ತಿಯ ಪಾರ್ಕ್ ಒಂದರಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ಎಲ್ಲಿ ನೋಡಿದ್ರೂ ಕಸಗಳ ದರ್ಶನ ಆಗುತ್ತೆ. ಈ ಪಾರ್ಕ್ ಅನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ನಗರದ ನೃಪತುಂಗ ವಾರ್ಡ್ನಲ್ಲಿರುವ ಪಾರ್ಕ್ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾಗಿದ್ದು ಸಾರ್ವಜನಿಕರು ವಿಶ್ರಾಂತಿ ವನವಾಗಿ ಬಳಸ್ತಾ ಇದ್ದಾರೆ. ಪಾರ್ಕ್ನಲ್ಲಿ ಅವಶ್ಯಕವಿರುವ ಮೂಲಭೂತ ಸೌಕರ್ಯ ಒದಗಿಸುವಲ್ಲಿ ನಗರ ಪಾಲಿಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಸರಿಯಾದ ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲಿ ಇಲ್ಲವಾಗಿದೆ. ಜೊತೆಗೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಿರ್ಮಾಣವಾದ ಪಾರ್ಕ್ ಇದೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ನಗರ ಪಾಲಿಕೆ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತು ನಗರದ ಎಲ್ಲ ಪಾರ್ಕ್ಗಳ ಸ್ವಚ್ಛತೆ ಮತ್ತು ಭದ್ರತೆ ಒದಗಿಸಬೇಕೆಂದು ಕಾಳಜಿ ಫೌಂಡೇಶನ್ ಸದಸ್ಯರು ಹಾಗೂ ನಗರದ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಮಂಜುಸ್ವಾಮಿ ಎಂಎನ್ ಕೊರಟಗೆರೆ. ನಮಸ್ತೆ, ನಾನು ಪುರುಷೋತ್ತಮ ಅಂತೇಳಿ ವಕೀಲರು, ತುಮಕೂರಿನ ನೃಪತುಂಗ ನಿವಾಸಿ. ನಾನು ಈ ಪಾರ್ಕ್ ಏನಿದೆ, ಈ ಪಾರ್ಕಿನ ವಿಳಾಸ ಯಾವುದು ಅಂತಂದರೆ ಫಸ್ಟ್ ಮೇನ್ 3rd ಕ್ರಾಸಲ್ಲಿರುವಂತಹ ಒಂದು ಪಾರ್ಕ್ ಇದು. ಈ ಪಾರ್ಕು ಇಂಪ್ರೂವ್ಮೆಂಟ್ ಮಾಡಿರುವಂಥದ್ದು ಒಂದು ಖುಷಿಯ ಸಂಗತಿಯಾಗಿರ್ತದೆ. ಇದನ್ನು ಇಂಪ್ರೂವ್ ಮಾಡಿದವರು ಸ್ಮಾರ್ಟ್ ಸಿಟಿನವರು. ಇಂಪ್ರೂವ್ಮೆಂಟ್ ಮಾಡೋ ಸಂದರ್ಭದಲ್ಲೂ ಸಹ ಏನು ಪಾರ್ಕನ್ನು ಬಿಲ್ಟ್ ಮಾಡ್ತಾರೆ, ಆ ಸಂದರ್ಭದಲ್ಲೂ ಸಹ ಸಾಕಷ್ಟು ಲೋಪಗಳನ್ನು ಮಾಡಿದ್ರು. ಈ ನಿಟ್ಟಿನಲ್ಲಿ ನಾವು ಇದೇ ಬಡಾವಣೆಯ ನಿವಾಸಿಯಾಗಿದ್ದು ನಾವು ಇದನ್ನು ಪ್ರಶ್ನೆ ಮಾಡಿದ್ವಿ. ಒಂದು RT ಅರ್ಜಿನೂ ಸಹ ಸಲ್ಲಿಸಿದ್ವಿ. ನೀವೇನು ಮಾಡ್ತಾ ಇದ್ದೀರಿ, ಅದರದ್ದು ಡೀಟೇಲ್ಸ್ ಕೊಡಿ, ಯಾರು ಎಷ್ಟು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಎಷ್ಟು ಖರ್ಚು ವೆಚ್ಚಗಳು ಬರ್ತಾ ಇದೆ ಅನ್ನೋದನ್ನು ಸಹ ನಾವು ಪ್ರಶ್ನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಬಂದು ಏನೇನೆಲ್ಲ ಪೆಂಡಿಂಗ್ ವರ್ಕ್ ಇತ್ತು ಅವಾಗೆಲ್ಲ ಸಹ ಮಾಡ್ಕೊಂಡು ಹೋದ್ರು. ತದನಂತರ ಏನಾಯಿತು ಅಂತಂದರೆ ಇಲ್ಲಿ ನಾಗರಿಕರು ಬರುವಂಥದ್ದು ಶುರುವಾಯಿತು. ನಾಗರಿಕರು ಬಂದು ವಾಕ್ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು ಶುರುವಾಯಿತು. ತದನಂತರ ಇಲ್ಲೂ ಸಹ ಪಾರ್ಕ್ನಲ್ಲಿ ನಮಗೆ ನಾಗರಿಕರಿಗೆ ಬೇಕಾಗಿರುವಂಥ ಸೌಲಭ್ಯಗಳ ವಿಚಾರದಲ್ಲೂ ಸಹ ನಾವು ಪ್ರಶ್ನೆ ಮಾಡಿ ಒಂದು ಪತ್ರವನ್ನು ಸಹ ನಾಗರಿಕರ ಪರವಾಗಿ ಒಂದು ಕಳಿಸಿದ್ವಿ. ಆವಾಗಲೂ ಸಹ ನಾವು ಪತ್ರಗಳನ್ನು ಬರೆಯುವಂಥದ್ದು ಆ ಸಂದರ್ಭದಲ್ಲಿ ಮಾತ್ರ ಬಂದು ಅಧಿಕಾರಿಗಳು ಏನು ಮಾಡ್ತಿದ್ರು ಅಂತಂದರೆ ಕೆಲಸವನ್ನು ಮಾಡೋರು. ಅದನ್ನು ನಾವು ಪತ್ರವನ್ನು ಬರೆಯೋದನ್ನು ನಿಲ್ಲಿಸಿದ್ಮೇಲೆ 1-2 ದಿನ ಬರ್ತಾರೆ, 1-2 ದಿನ ಮಾಡಿ ಹೊರಟೋಗ್ತಾರೆ. ಸೊ ಈ ನಿಟ್ಟಿನಲ್ಲಿ ಈ ಪಾರ್ಕ್ ಯಾವುದೇ ಥರ ಇಂಪ್ರೂವ್ಮೆಂಟು ಕಾಣಿಲ್ಲ ಇದರಲ್ಲಿ. ಮತ್ತು ಯಾವುದೇ ಥರ ಒಂದು ಮೇಂಟೆನೆನ್ಸ್ ಆಗಲಿ ಈ ಪಾರ್ಕ್ಗೆ ಇರೋದಿಲ್ಲ. ಬಹಳ ಒಂದು ಅದ್ಭುತವಾದಂಥ ಪಾರ್ಕು. ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಇದನ್ನು ನಿರ್ಮಾಣ ಮಾಡಿರುವಂಥ ಪಾರ್ಕು ಇವತ್ತು ಮೇಂಟೆನೆನ್ಸ್ ಇಲ್ದಲೆ ಒಂದು ಡಸ್ಟ್ಬಿನ್ ಆಗಿ ಬಿದ್ದಿದೆ ಅಂತ ನಾವು ಹೇಳ್ಬೋದು. ಕಸದ ರಾಶಿ ತುಂಬಿದೆ ಇದರಲ್ಲಿ. ಮತ್ತು ಕಾಲೇಜ್ ಹುಡುಗರು ಕಾಲೇಜಿಗೆ ಹೋಗ್ದಲೆ, ಶಾಲಾ ಮಕ್ಕಳುಗಳು ಶಾಲೆಗೆ ಹೋಗ್ದಲೆ ಇಲ್ಲಿ ಬಂದು ಟೈಮ್ ಪಾಸ್ ಮಾಡೋವಂಥದ್ದು ನಾವು ನಾಗರಿಕರು ನೋಡ್ತಾ ಇದ್ದೀವಿ. ಪ್ರತಿದಿನ ಇದೇ ಆಗ್ತಾ ಇದೆ. ಮತ್ತು ಹುಡುಗಿಯರು ಬಂದು ಕೂತ್ಕೋತಾರೆ ಇಲ್ಲಿ. ಮತ್ತು ಬೀಡಿ ಸೇದುವಂಥವ್ರು, ಗುಟ್ಕಾ ತಿನ್ನುವಂಥವ್ರು ಅವರು ಬಂದು ಇಲ್ಲಿ ಟೈಮ್ ಪಾಸ್ ಮಾಡುವಂಥದ್ದು ನಾವು ನೋಡ್ತೀವಿ. ಬಂದು ಮಲಗ್ತಾರೆ. ಆ ರೀತಿಯಾದಂಥ ಎಲ್ಲ ಒಂದು ಅವ್ಯವಸ್ಥೆ ತಾಣವಾಗಿದೆ ಈ ಒಂದು ಪಾರ್ಕು. ಈ ನಿಟ್ಟಿನಲ್ಲಿ ನಾನು ತಮ್ಮ ಹತ್ರ ಏನು ಮನವಿ ಮಾಡ್ಕೊತೀನಿ ಅಂದರೆ, ತಾವು ಅಧಿಕಾರಿಗಳು ಈ ಒಂದು ಪಾರ್ಕಿನ ಕಡೆಗೆ ಆ ಸೂಕ್ತ ಒಂದು ಅಧಿಕಾರಿಗಳೇನು, ಕಾರ್ಪೊರೇಷನ್ ಅಧಿಕಾರಿಗಳೇನಿರ್ತಾರೆ, ಆ ಇನ್ಸ್ಪೆಕ್ಟರ್ಸ್ಗಳನ್ನು ಇಲ್ಲಿ ಪಾರ್ಕಿಗೆ ಕಳಿಸಿ ಇಲ್ಲಿ ಒಬ್ಬರನ್ನ ಪರ್ಮನೆಂಟಾಗಿ ಒಬ್ಬರನ್ನ ಮೇಂಟೆನೆನ್ಸ್ಗೆ ತಾವು ನಿಯೋಜಿಸಬೇಕು ಅಂತ ಹೇಳ್ತಾ ಈ ಪಾರ್ಕಿನ ವಿಚಾರದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಒಂದು ಇಂಪ್ರೂವ್ಮೆಂಟ್ ಮಾಡಬೇಕಾಗಿ ವಿನಂತಿಸುತ್ತೇನೆ. ಮತ್ತು ಅದು ನಿಟ್ಟಿನಲ್ಲಿ ನಾವು ನಾಗರಿಕ ಆದಂಥವರು ಸರ್ಕಾರದ ಒಂದು ನೌಕರ ಜೊತೆ ಸೇರ್ಕೊಂಡು ನಮ್ಮಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟನ್ನು ನಾವು ಸಹಾಯ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ಪಾರ್ಕನ್ನು ಬಂದು ಇಂಪ್ರೂವ್ಮೆಂಟ್ ಮಾಡಿಕೊಡಿ. ಇದು ದೇಶದ ಒಂದು ಆಸ್ತಿಯಾಗಿ ಒಂದು ನಾಗರಿಕರಿಗೆ ಒಂದು ಪರಿಸರದ ಮತ್ತು ಹಕ್ಕಿನ ಒಂದು ವಿಚಾರದಲ್ಲಿ ಇದು ಬಹಳ ಒಂದು ಅನುಕೂಲ ಆಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನನ್ನ ಹೆಸರು ಪುರುಷೋತ್ತಮ್ ಅಂತೇಳಿ, ನಾನು ಬೆಂಗಳೂರಿನಲ್ಲಿ ವಕೀಲರ ವೃತ್ತಿಯನ್ನು ಮಾಡ್ತಾ ಇದ್ದೀನಿ. ನಮಸ್ಕಾರ. ಬಡಾವಣೆಯ ವಾಸಿಯಾಗಿದ್ದೆ. ನಾನು ನಿವೃತ್ತ ನೌಕರ, ಕಂದಾಯ ಇಲಾಖೆ ನಿವೃತ್ತ ನೌಕರ. ನಾನು ಈ ಬಡಾವಣೆಯಲ್ಲಿ ಸುಮಾರು ದಿವಸದಿಂದ ನೋಡ್ತಾ ಇದ್ದೀನಿ. ಯಾವುದೇ ಒಂದು ಸೌಲಭ್ಯ ಇಲ್ಲ. ನೀರಿನ ಮುಖ್ಯವಾಗಿ ನೀರಿನ ಸೌಲಭ್ಯ ಇಲ್ಲ. ಯಾವುದೇ ಒಂದು ರೀತಿಯಲ್ಲಿ ನೀರಿನ ಸೌಲಭ್ಯ. ಈಗ ಬೇಸಿಗೆಗಾಲ ಆಗಿರೋದ್ರಿಂದ ಮಕ್ಕಳೆಲ್ಲ ಬರ್ತೇವೆ, ಆಟ ಆಡ್ತೇವೆ, ಕುಡಿಯೋಕೆ ನೀರಿಲ್ಲ. ಒಂದು ಗಿಡ ಮಾಡೋದು ವ್ಯವಸ್ಥೆನೇ ಇಲ್ಲ. ಯಾರನ್ನ ಗಿಡ ಹಾಕೋಣ ಮಾಡೋಣ ಅಂದರೆ ನೀರಿನ ವ್ಯವಸ್ಥೆ ಇಲ್ಲ. ಮುಖ್ಯವಾಗಿ ಇಲ್ಲಿ ಕಸದ ರಾಶಿ ಕ್ಲೀನ್ ಇಲ್ಲ, ಒಂದು ಇದಿಲ್ಲ.
ಎಲ್ಲದಕ್ಕಿಂತ ಮುಖ್ಯವಾಗಿ ಪಾರ್ಕ್ಗೆ ಸೌಲಭ್ಯ ಯಾವುದೇ ಒಂದು ಸೌಲಭ್ಯ ಇಲ್ಲ, ಬಿಗಿ ಬಂದೋಬಸ್ತ್ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಅನೈತಿಕ ಚಟುವಟಿಕೆಗಳು ಕೂಡ ಸಹ ನಡೀತವೆ ಇಲ್ಲಿ. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರು ಯಾವ ಅಧಿಕಾರಿಗಳು ಬಂದು ಏನು ಏನಾಗಿದೆ ಏನೋ ಇದೆ ಏನೂ ಕೇಳೋರಿಲ್ಲ, ಏನೂ ಮಾಡೋರಿಲ್ಲ. ಮುಖ್ಯವಾಗಿ ಇಲ್ಲಿ ಮಕ್ಕಳು ಆಡುವಂಥ ಪ್ಲೇ ಗ್ರೌಂಡಲ್ಲಿ ಒಂದು ಜಾರ ಬಂಡಿ ಇದೆ. ಜಾರ ಬಂಡಿಗೆ ಕರೆಂಟ್ ಶಾಕ್ನ ಇದೆ ತಗುಲುತ್ತೆ ಮಕ್ಕಳಿಗೆಲ್ಲ. ಎಷ್ಟೋ ಮಕ್ಕಳು ಕರೆಂಟ್ ಶಾಕ್ ಹೊಡಿತು ಅಂತ ಬಂದು ಹೇಳ್ತಾರೆ. ಅದನ್ನ ಯಾರು ನಿಲ್ಲಿಸ್ತಿಲ್ಲ. ಜೋಗಾಲಿ ಕಿತ್ತೋಗಿದೆ. ಇನ್ನೊಂದು ಅಲ್ಲಿ ಆ ಮರಳು ಮಕ್ಕಳನ್ನ ಬಿದ್ದರೆ ತುಂಬ ಏಟ್ ಆಗುತ್ತೆ. ಒಂದು ಮರಳು ವ್ಯವಸ್ಥೆನೇ ಇಲ್ಲ. ಇಲ್ಲೆಲ್ಲ ಗಿಡ ಗಂಟಿಗಳು ಕಸ ತುಂಬಿಕೊಂಡು ಮಕ್ಕಳು ಓಡಾಡೋಕ್ಕಲ್ಲ, ಒಂದು ಆಟ ಆಡೋಕ್ಕಲ್ಲ, ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಅಧಿಕಾರಿಗಳು ಬಂದು ಒಂದು ವ್ಯವಸ್ಥೆ ಮಾಡಿ ಸೂಕ್ತ ಪಾರ್ಕಿಗೆ ಒಂದು ಸೂಕ್ತ ಬಂದೋಬಸ್ತ್ ಮಾಡಿ ಎಲ್ಲದಕ್ಕಿಂತ ಮುಖ್ಯ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಮಕ್ಕಳು ಬಾಯರ್ಕಿಂತ ನೀರು ಬಂದು ಎಲ್ಲಾರ ಮನೆಗೂ ಬಂದು ನೀರು ಕೇಳ್ತವೆ, ನೀರು ಕೊಡಿ ಅಂತ. ಇಲ್ಲಿ ಪಾರ್ಕಲ್ಲೇ ನೀರಿನ ವ್ಯವಸ್ಥೆ ಇದ್ಬಿಟ್ರೆ ಅವ್ರ ಪಾಡ್ಗೆ ಅವ್ರು ಕುಡ್ಕೊಂಡು ಆಟ ಆಡ್ಕೊಂಡು ಮೇಣ ಮಾಡ್ತಾರೆ. ಮೇಲಿನ ಅಧಿಕಾರಿಗಳು ಬಂದು ಕುಡಿಯುವ ನೀರಿನ ವ್ಯವಸ್ಥೆ, ಪಾರ್ಕಿಗೆ ಬಿಗಿ ಬಂದೋಬಸ್ತು, ಇಲ್ಲಿ ಸ್ವಚ್ಛತಾ ಕಾರ್ಯ ನಡೀಬೇಕು. ಇಷ್ಟೇ ಮೇನ್ ಮುಖ್ಯ ಪಾರ್ಕ್ ಬೇಕಾಗಿರೋದು. ಸರಿ ಸರ್, ಓಕೆ ಸರ್.